ತಾಲೂಕು ಹೆಲ್ತ್ ಆಫೀಸರ್ ಸೋಮೇಶ್ವರ ವಲಯದ ಮೇಲ್ವಿಚಾರಕರು ಶ್ರೀ ಮೋಹನ್ ಕುಮಾರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಎಲ್ಲರೂ ಸದಸ್ಯರು ಯೋಜನೆಯ ಚಪ್ಪಾಳೆಯನ್ನ ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳ್ಕೊಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆಯ ಮೂಲಕ ಆರಂಭಿಸೋಣ. ಪ್ರಾರ್ಥನೆಯನ್ನ ಶ್ರೀಮತಿ ಪ್ರಿಯಾಂಕಾ ಸಂಗಡಿಗರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪಾರ್ವತಿ ಪುತ್ರ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ಪುತ್ರ ಗಜಾನನ ಮೂಷಿಕ ವಾಹನ ಗಜಾನನ ಮೋದಕ ಹಸ್ತ ಗಜಾನನ ಮೂಷಿಕ ವಾಹನ ಗಜಾನನ ಮೋದಕ ಹಸ್ತ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ಪುತ್ರ ಗಜಾನನ ವಾಮನ ರೂಪ ಗಜಾನನ ವಿಳಂಬಿತ ಸೂತ್ರ ಗಜಾನನ ವಾಮನ ರೂಪ ಗಜಾನನ ವಿಳಂಬಿತ ಸೂತ್ರ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ಪುತ್ರ ಗಜಾನನ ವಿಘ್ನ ವಿನಾಶಕ ಗಜಾನನ ತವ ಪಾದ ನಮಸ್ತೆ ಗಜಾನನ ವಿಘ್ನ ವಿನಾಶಕ ಗಜಾನನ ತವ ಪಾದ ನಮಸ್ತೆ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ಪುತ್ರ ಗಜಾನನ ಪಾಹಿ ಪಾಹಿ ಗಜಾನನ ಪಾರ್ವತಿ ಪುತ್ರ ಗಜಾನನ. ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಸುಂದರ ಆಚಾರ್ಯ ಶ್ರೀ ಕಾಳಿಕಾಂಬ ದೇವಸ್ಥಾನ ಕೋಟೆಕಾರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ಶರ್ಮಿಳಾ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಸವಿತಾ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಿಮಗೆ ವಿಜಯಶ್ರೀ ಸೇವಾ ಪ್ರತಿನಿಧಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ನಿಶಾ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಯುತ ಪ್ರವೀಣ್ ಬಗಂಡಿಗ ಕೋಟೆಕಾರ್ ಪಂಚಾಯತ್ ಅಧ್ಯಕ್ಷರು ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಶ್ರೀನಿವಾಸ್ ಶೆಟ್ಟಿ ಕೋಟೆಕಾರ್ ಅಧ್ಯಕ್ಷರು ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಶ್ರೀಯುತ ರವಿಶಂಕರ ಸೋಮೇಶ್ವರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಧರ್ಮಸ್ಥಳ ಸಮಾಜ ಯೋಜನೆ ಪ್ರಶಂಸರು ಟಿಎನ್ಒ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಆಶಿಕ್ ಸಾಲಿನ ಕಾರ್ಪೊರೇಟರ್ ರಿಲೇಷನ್ ಆಫೀಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಶ್ರೀಮತಿ ಪ್ರಿಯಾ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಡಾಕ್ಟರ್ ಸುಜಯ್ ಕುಮಾರ್ ತಾಲೂಕು ಹೆಲ್ತ್ ಆಫೀಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇವೆ. ಶ್ರೀಮತಿ ಲಕ್ಷ್ಮಿ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಡಾಕ್ಟರ್ ಮಾಧವಿ ಜೆಎಸ್ ಕ್ಲಿನಿಕ್ ಕೋಟೆಕಾರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಮತಿ ಯೋಗೇಶ್ವರಿ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಪ್ರಭಾವತಿ ಶೆಟ್ಟಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸೋಮೇಶ್ವರ ವಲಯ ಅಧ್ಯಕ್ಷರು ಇವರಿಗೆ ನಮ್ಮೆಲ್ಲರ ಪರವಾಗಿ ಶರ್ಮಿಳಾ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಯುತ ಸತೀಶ್ ದೀಪಂ ಕೇಂದ್ರ ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷರು ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ.
ಮೇಲಿಂದ ಸೋಮೇಶ್ವರ ವಲಯ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಲತಾ ಇವರು ಪುಷ್ಪಭೂಷಣಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಸೋಮೇಶ್ವರ ವಲಯದ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳಿಗೂ ಸೇವಾ ಪ್ರತಿನಿಧಿಗಳು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಸೆಂಟ್ ಆಗ್ನೆಸ್ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ಭೂಮಿಕಾ ಮತ್ತು ಅವರ ತಂಡ ಇವತ್ತು ಸೇವೆಗಾಗಿ ಬಂದಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಂಗಳೂರು ಡೌನ್ಟೌನ್ ಅಧ್ಯಕ್ಷರು ಶ್ರೀ ಎ ಉಮೇಶ್ ಕಟ್ಟಿಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸತೀಶ್ ದೀಪಂ ಪುಷ್ಪಗುಚ್ಛವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಕಾರ್ಯದರ್ಶಿ ಪವಿತ್ರ ಕುಮಾರ್ ಸರ್ ಗುರುಕುಲ್ ಮಂಗಳೂರು ಡೌನ್ಟೌನ್ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕರುಣಾಕರ್ ಅವರು ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಸದಸ್ಯರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದಂತಹ ಎಲ್ಲರಿಗೂ ಸ್ಟುಡಿಯೋ ಆದವರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿಗಳಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಯನ ಅವರು ಹಾಗೆ ಸೆಂಟ್ ಆಗ್ನೆಸ್ ಕಾಲೇಜು ಇವರು ನಮ್ಮ ಒಂದು ವಾಲಂಟಿಯರ್ಸ್ ಆಗಿ ಭಾಗವಹಿಸಿದರೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಸರ್ ಅವರು ನಮ್ಮ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಸತೀಶ್ ದೀಪಂ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಹಾಗೆ ನಮ್ಮ ಎಲ್ಲ ಗ್ರಾಮೀಣ ವಲಯ ಅಧ್ಯಕ್ಷರು ಶ್ರೀಮತಿ ಪ್ರಭಾವತಿ ಶೆಟ್ಟಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ ದೀಪ ಬೆಳಗಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಎಲ್ಲ ಅತಿಥಿಗಳಿದ್ದಾರೆ ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ನಮ್ಮ ಗ್ರಾಮಸ್ಥರೇ, ಇವತ್ತಿನ ದಿವಸ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇದು ಒಳ್ಳೆ ರೀತಿಯಲ್ಲಿ ಕ್ಯಾಂಪ್ ಆಗ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಈ ಸ್ಥಳವನ್ನು ಈ ಸದಸ್ಯರು ಮತ್ತು ಆಡಳಿತ ಮಂಡಳಿಗೋಸ್ಕರ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಸ್ವಲ್ಪ ಸಮಯದಲ್ಲಿ ಕೂಡ ಇಷ್ಟು ಒಳ್ಳೆಯ ವ್ಯವಸ್ಥೆಗಳೆಲ್ಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ದಿವಸ ನಾವು ಮುಖ್ಯವಾಗಿ ಎಲ್ಲರೂ ಸೇರಿ ಬಂದದೇನಂತ ಹೇಳಿದ್ರೆ, ನಾವು ಎಲ್ಲರೂ ಹೇಳ್ತೇವೆ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ದರೆ ಎಲ್ಲವೂ ಉಂಟು. ಆದ್ರೆ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕಾಳಜಿ ನಾವು ವಹಿಸ್ತಾ ಇಲ್ಲ. ಆರೋಗ್ಯ ಶುರುವಾಗುವುದೇ ಒಂದು ನಾವು ಹುಟ್ಟಿನಿಂದ ನಾವು ಸಾಯುವವರೆಗೂ. ಆದ್ರೆ ನಾವು ತುಂಬಾ ಕೇರ್ಲೆಸ್ ಆಗಿ ನಮ್ಮ ಏನು ಬದಲಾವಣೆ ಮಾಡಬೇಕು ಅದನ್ನೆಲ್ಲ ಮಾಡದೆ ನಾವು ಹೇಗೋ ಒಂದು ಬದುಕ್ತಾ ಇದ್ದೇವೆ. ಆ ವಿಷಯದಲ್ಲಿ ಇವತ್ತು ಖಾಲಿ ನೀವು ಮಾಹಿತಿ ಕೊಡೋದಲ್ಲ, ಇಲ್ಲಿ ನಾವು ವಿಷಯವಾಗಿ ನಾವು ಇಲ್ಲಿ ಇಟ್ಟಿದ್ದೇವೆ, ಕೆಲವೆಲ್ಲ ಕಮಾಡಿಟೀಸ್ ಇಟ್ಟಿದ್ದೇವೆ. ನಿಮ್ಗೆ ಏನೆಲ್ಲ ನಿಮಗೆ ಸಂತಾನ ಕಡಿಮೆ ಮಾಡಲಿಕ್ಕೆ ಬೇಕಾಗಿ, ಅಥವಾ ಗರ್ಭಧಾರಣೆ ಬೇಡ, ಅಥವಾ ಅದನ್ನು ನೀವು ಶಾಶ್ವತವಾಗಿ ಏನ್ ಮಾಡಬೇಕಾದಂತ ವಿಧಾನಗಳು, ಅದರ ವಿಷಯವಾಗಿ ನಾವು ಹೇಳಲಿಕ್ಕೆ ಸ್ವತಃ ನಾವೇ ಕೂತಿದ್ದೇವೆ. ದಯವಿಟ್ಟು ನೀವು ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು. ಹಾಗೆ ಈಗೆಲ್ಲ ನೀವು ನೋಡ್ತಾ ಇರುವಾಗೆ BP, ಶುಗರ್, ಕ್ಯಾನ್ಸರ್ ಆಯ್ತು, ಹಾಗೆ ನಿಮ್ಗೆ ಬೇಕಾದ ಇದು ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ.
ಈಗ ಕ್ಯಾನ್ಸರ್ ಕೂಡ ಬಾಯಿಗೂ ಕ್ಯಾನ್ಸರ್ ಆಗ್ತದೆ, ಸ್ತನ ಕ್ಯಾನ್ಸರ್ ಆಗ್ತಾ ಉಂಟು, ಹಾಗೆ ಗರ್ಭಕೋಶದ ಕ್ಯಾನ್ಸರ್ ಕೂಡ ಆಗ್ತಾ ಇದೆ. ಆ ವಿಷಯಗಳಲ್ಲಿ ಕೂಡ ನಾವು ಎಚ್ಚರ ವಹಿಸಬೇಕು. ಯಾಕೆ ಇದೆಲ್ಲ ಆಗ್ತಾ ಇದೆ? ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಬೇಕು. ನಾವು ಅದರ ಅರಿವು ಮೂಡಿಕೊಂಡು ನಾವು ಅದನ್ನು ನಡ್ಕೊಂಡು ಹೋಗ್ಬೇಕು. ನಮ್ಮ ಎಲ್ಲ ಏನೆಲ್ಲ ಬೇಡವಾದ ಚಟಗಳುಂಟು ಅದನ್ನೆಲ್ಲ ನಾವು ಬಿಡಬೇಕಾಗ್ತದೆ. ಧೂಮಪಾನ ಇರ್ಬೋದು, ತಂಬಾಕು ಸೇವನೆ ಮಾಡುವಂಥದ್ದು ಅಥವಾ ಮದ್ಯಪಾನ ಆಗುವಂಥದ್ದು, ಇದೆಲ್ಲವನ್ನು ನಾವು ಬಿಟ್ರೆ, ಹಾಗೆ ಎಲ್ಲ ಬೊಜ್ಜು ಆಗ್ತಾ ಇದೆ. ಈಗ ಬೊಜ್ಜಿನ ಸಮಸ್ಯೆಗಳು ತುಂಬಾ ಕಂಡು ಬರ್ತಾ ಇದೆ. ಅದಕ್ಕಾಗಿ ಈಗ BP, ಶುಗರ್ ಬರ್ತಾ ಇದೆ, ಹಾಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಅಂದ್ರೆ ಹಾರ್ಟಿನ ಪ್ರಾಬ್ಲಮ್ ಬರ್ತಾ ಇದೆ. ಈಗ ನೋಡ್ತಾ ಇರ್ಬೋದು ನೀವೆಲ್ಲ ತುಂಬಾ ಜನ ಬೇಗನೆ ಸಾಯ್ತಾ ಇದ್ದಾರೆ. ಮೊದಲಿನ ದಿನಗಳಲ್ಲಿ ಎಲ್ಲ 70-80 ಅಂತ ಹೇಳಿದ್ರೆ ಒಳ್ಳೆ ಆರೋಗ್ಯವಾಗಿದ್ರು. ಯಾಕೆಂತ ಹೇಳಿದ್ರೆ ಅವರು ಅಷ್ಟೇ ತಿಂತಾ ಇದ್ರು, ಹಾಗೆ ಕೆಲಸ ಮಾಡ್ತಾ ಇದ್ರು. ಈಗಿನ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಕೆಲಸ ಜಾಸ್ತಿ ಮಾಡೋದಿಲ್ಲ, ತಿನ್ನೋದು ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಕೂತ್ಕೊಂಡೇ ಮಾಡುವಂತ ಕೆಲಸ. ಸೊ ನಮ್ಗೆ ಎಷ್ಟು ಅಗತ್ಯ ಉಂಟೋ ಅಷ್ಟೇ ತಿಂದು ಒಳ್ಳೆ ಆಹಾರವನ್ನು ತಿನ್ಬೇಕು. ಬೇಡದ ಆಹಾರ ಈಗೆಲ್ಲ ನಮ್ಗೆ ಅಟ್ರಾಕ್ಟ್ ಆಗುವಂಥದ್ದು. ಈಗ ಮಕ್ಕಳಿಗೆ ಕೂಡ ಹೆಚ್ಚು ಇಷ್ಟ ಆಗುವಂತದ್ದು ಆಹಾರ ನೀವು ನೋಡಿದಿರಿ, ಫಾಸ್ಟ್ ಫುಡ್. ಹೊರಗಡೆ ತಿನ್ನುವಂತ ಆಹಾರ, ಅದು ಒಳ್ಳೆ ಪರಿಮಳ ಬರ್ತದೆ, ಅದು ಒಳ್ಳೆ ನೋಡ್ಲಿಕ್ಕೆ ಚಂದ ಕಾಣ್ತದೆ, ಆದ್ರೆ ಅದು ಯಾವುದು ಆರೋಗ್ಯಕರ ಅಲ್ಲ. ಅವರಿಗೆ ಬೇಗ ಆಗ್ಬೇಕು. ಈಗ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಹೇಳಿ ಇಮಿಡಿಯೇಟ್ಲಿ ಅವರು ಅದನ್ನು ಹೇಳಿ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ಆದ್ರೆ ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಖಂಡಿತ ಬರ್ತದೆ. ಇಂತಹ ವ್ಯವಸ್ಥೆಗಳೆಲ್ಲ ಇರುವಾಗ ನಾವು ಕೂಡ ಸ್ವಲ್ಪ ಜಾಗೃತರಾಗಿರ್ಬೇಕು. ನಮ್ಗೆ ಯಾವುದು ಒಳ್ಳೆಯದು, ನಮ್ಗೆ ಯಾವುದು ನಮ್ಗೆ ಬೇಕಾದಂತದ್ದು ಏನು ಅಂತ ಹೇಳಿ ಅದರ ವಿಷಯವಾಗಿ ನಾವು ಅರ್ಥಕೊಳ್ಬೇಕು. ಹಾಗೆ ನಾವು ನಮ್ಮ ಏನು ಶೈಲಿ ಇದೆ, ಲೈಫ್ ಸ್ಟೈಲ್ ಏನಂತ ಹೇಳ್ತೇವೆ, ಜೀವನ ಶೈಲಿಯನ್ನು ಬದಲಾಯಿಸಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬಂದಿದ್ದೀರಿ, ಇದನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ನಾವು ಇದ್ದೇವೆ, 3 ಗಂಟೆವರೆಗೂ ಇದ್ದೇವೆ. ಹಾಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಗಾರಲ್ಲಿ ಬೇಕಾದಂತಹ ಸೌಲಭ್ಯ ಉಂಟು. ಈಗಾಗಲೇ BP, ಶುಗರ್ಗೆ ಬೇಕಾದಷ್ಟು ಮಾತ್ರೆ ಇದೆ. ಆ ಮಾತ್ರೆಗಳನ್ನು ಕೂಡ ತಾವು ಸೇವಿಸಬಹುದು. ಯಾರಿಗೆಲ್ಲ ಅದರ ಅವಶ್ಯಕತೆ ಇದೆ, ದಯವಿಟ್ಟು ನೀವು ಬನ್ನಿ. ನಮ್ಮಲ್ಲಿ ನಿಮ್ಗೆ 1 ತಿಂಗಳು ಅಥವಾ 3 ತಿಂಗಳಿಗೆ ಬೇಕಾದಂತಹ ಮಾತ್ರೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಉಚಿತವಾಗಿ ಸಿಗುವಾಗ ಆ ವ್ಯವಸ್ಥೆಗಳನ್ನು ನೀವು ಉಪಯೋಗಿಸಿಕೊಳ್ಬೇಕು. ಹಾಗೆ ಈಗ ಕ್ಯಾನ್ಸರ್ ತಡೆಗಟ್ಟುವಂಥದ್ದು ನಾನು ಒಂದು ಮಾತು ಹೇಳಿದೆ, HPV ವ್ಯಾಕ್ಸಿನ್. HPV ವ್ಯಾಕ್ಸಿನ್ ಈಗಾಗಲೇ ನಾವು ಶಾಲೆ ಮಕ್ಕಳಲ್ಲಿ ಕೊಡ್ತಾ ಇದ್ದೇವೆ. ಇದನ್ನು ಮುಂದಿನ ದಿನಗಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟಲಿಕ್ಕೆ ಬೇಕಾಗಿ ಇರುವಂತ ಉಚಿತವಾಗಿ ಕೊಡುವಂತ ಈ ಸೌಲಭ್ಯವನ್ನು ತಾವು ನಿಮ್ಮ ಮಕ್ಕಳಿಗೆ 14ರಿಂದ 15 ವರ್ಷದ ಮಕ್ಕಳಿಗೆ ನೀವು ಕೊಡಬೇಕು. ನಿಮ್ಮ ಮಕ್ಕಳಿಗೆ ಅಂತಂದ್ರೆ ಶಾಲೆಗೆ ಹೋಗಿ ನಾವು ಹೇಳುವಾಗ ತುಂಬಾ ಅದರ ಬಗ್ಗೆ ನೆಗೆಟಿವ್ ಆಗಿ ಪ್ರೊಪಗಂಡ ಆಗ್ತಾ ಇದೆ. ಆದ್ರೆ ಅದು ನೀವು ಕೊಡೋದ್ರಿಂದಾಗಿ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಬರುವಂತ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದು. ಇದನ್ನೆಲ್ಲ ಉಪಯೋಗಿಸಿಕೊಳ್ಳಿ. ಹಾಗೆ ಈ ವಿಷಯವಾಗಿ ನಾನು ಹೇಳಿಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ 2 ಮಾತು. ಶ್ರೀಮತಿ ವಿಜಯ ಶೆಟ್ಟಿ ಮೇಡಮ್ ಅವರು ಕೂಡ ನನ್ನ ವೇದಿಕೆಯಲ್ಲಿದ್ದಾರೆ. ಕೋಟಕಾರ ಪಂಚಾಯತ್ ಅಧ್ಯಕ್ಷರು. ಅವರು 1-2 ಮಾತುಗಳನ್ನು ಹೇಳಿದಾಗ ಈ ಮೂಲಕ ಕೇಳ್ಕೊಳ್ತೇವೆ. ಕಾಳಿಕಾಂಬ ದೇವರನ್ನು ಕೂಡ ಸ್ಮರಣೆ ಮಾಡುತ್ತಾ ವೇದಿಕೆಯಲ್ಲಿರುವ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸುಂದರ ಆಚಾರ್ಯ ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕರು, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸೇರಿರುವಂತಹ ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿಯವರೇ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರೇ, ಆರೋಗ್ಯದ ಬಗ್ಗೆ ಇವತ್ತೊಂದು ವಿಶೇಷವಾಗಿ ಇವತ್ತೊಂದು ಶಿಬಿರವನ್ನ ಇಟ್ಟಿದ್ದಾರೆ. ಈಗಿನ ಒಂದು ಕಾಲಘಟ್ಟದಲ್ಲಿ ನಮಗೆ ಯಾವಾಗ ಒಂದು ಜೋರಾಗಿ ಏನಾದ್ರೂ ಹುಷಾರಿಲ್ಲದಿದ್ರೆ ಮಾತ್ರ ನಾವು ಒಂದು ಡಾಕ್ಟರ್ ಹತ್ತಿರ ಹೋಗುವಂತಹ ಒಂದು ಸಂದರ್ಭ. ಶೀತ ಆಗಿರ್ಬೋದು, ಜ್ವರ ಆಗಿರ್ಬೋದು, ಇಂತಹ ಕಾಯಿಲೆ ಬಂದ್ರೆ ಮಾತ್ರ. ಆದ್ರೆ ಇಂತಹ ಒಂದು ಕ್ಯಾಂಪಲ್ಲಿ ನಮಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹೆಚ್ಚಿನ ಇಲ್ಲಿ ಟೆಸ್ಟ್ ಅನ್ನು ಮಾಡ್ತಾರೆ. ಹಾಗೂ ಇದರಲ್ಲಿ ವೈದ್ಯರು ಕೂಡ ಇದ್ದಾರೆ, ನಮ್ಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಹೆಚ್ಚಿನ ಈ ಭಾಗದಲ್ಲಿ ಸಾರ್ವಜನಿಕರು ಇದರ ಪ್ರಯೋಜನವನ್ನು ಕೂಡ ಪಡೆಯಬೇಕಂತ ಕೇಳಿಕೊಳ್ತೇನೆ. ಮತ್ತೊಂದು ವಿಶೇಷವೇನೆಂದರೆ ಧರ್ಮಸ್ಥಳ ಸಂಸ್ಥೆಯವರು ಈಗಾಗಲೇ ಹಲವಾರು ಒಂದು ಸರ್ಕಾರ ಯಾವುದೆಲ್ಲ ಯೋಜನೆಯನ್ನು ತಂದಿದೆ ಅಂತಹ ಯೋಜನೆಯನ್ನು ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲೂ ಕೂಡ ಬಂದಿದೆ. ಒಂದು ಮದ್ಯವರ್ಜನ ಶಿಬಿರ ಆಗಿರ್ಬೋದು, ಒಂದು ಆ ಮದ್ಯ ಸೇವನೆಯಲ್ಲಿ ಎಷ್ಟೊಂದು ಒಂದು ವ್ಯಕ್ತಿಯ ಆರೋಗ್ಯಕ್ಕೆ ಹಾನಿ ಉಂಟ ಹಾಗೂ ಅವರ ಒಂದು ಕುಟುಂಬದವರಿಗೆ ಮಾನಸಿಕ
ಮಾನಸಿಕವಾಗಿ ಎಷ್ಟೊಂದು ಹಿಂಸೆ ಉಂಟ ಅದನ್ನೆಲ್ಲ ಸರಿದೂಗಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಹಾಗೇನೆ ಒಂದು ಮಹಿಳೆಯರು ಒಂದು ಸಮಾಜದಲ್ಲಿ ಒಂದು ಆರ್ಥಿಕವಾಗಿ ಸದೃಢವಾಗಲು ಬಹಳಷ್ಟು ಒಂದು ಈ ಗುಂಪುಗಳನ್ನ ಮಾಡಿ ತನ್ನ ಕಾಲಿನಲ್ಲಿ ನಿಲ್ಲುವಂತಹ ಒಂದು ಸಾಮರ್ಥ್ಯವನ್ನು ಕೂಡ ಈ ಧರ್ಮಸ್ಥಳ ಯೋಜನೆಯಿಂದ ಸಿಕ್ಕಿದೆ. ಹಾಗೂ ಹಲವಾರು ಅದನ್ನು ಹೇಳಲಿಕ್ಕೆ ಹೋದ್ರೆ ಒಂದು ದಿನ ಬೇಕಾಗಬಹುದು, ಅಷ್ಟು ಯೋಜನೆಗಳಿವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಹಾಗೆಯೇ ಯಾವುದೇ ರೋಟರಿ ಕ್ಲಬ್ ಆಗಿರ್ಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬಹುದು, ಧರ್ಮಸ್ಥಳ ಯೋಜನೆ ಎಲ್ಲ ಒಂದು ಜಂಟಿ ಸೇರ್ಪಡೆಯಲ್ಲಿ ಈ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಯಾಗಿದೆ. ಇದು ಸಂಜೆ 3 ಗಂಟೆಗೂ ತನಕ ಉಂಟು. ಯಶಸ್ವಿಯಾಗಿ ನಡೆಯಲಿ ಎಂದು ನಾನು ಶುಭಾರೈಸುತ್ತಾ ನನ್ನೆರಡು ಮಾತನ್ನು ವಿರಮಿಸುತ್ತೇನೆ. ಧನ್ಯವಾದಗಳು ದಿನೇಶ್ ಶೆಟ್ಟಿ ಮೇಡಮ್ ಅವರಿಗೆ. ಅದೇ ರೀತಿಯಾಗಿ ಡಾಕ್ಟರ್ ಸುಜಯ್ ಭಟ್ಟಾಚಾರ್ಯ. ಓಂ ಶ್ರೀ ಲಘುನಾಥಾಯ ನಮಃ. ಅಂಚನೆ ಜಾಗದ ದೈವಗಳಿಗೆ ಪುನರ್ಸಮಿಸಲು ಭಾರಿ ಪ್ರಮುಖ ಕಾರ್ಯಕ್ರಮ ವೇದಿಕೆಗಳ ಮಾಸ ಗಣ್ಯರೆಲ್ಲ ನಮಸ್ಕರಿಸುವಲ್ಲಿ ಪ್ರತಿಯೊಂದು ಮಾತ ಆತ್ಮೀಯಗೊಳ್ಳದೆ ಬಹುಶಃ ಬೇರೆ ಕಾರ್ಯಕ್ರಮಗಳು ಇದು ಒಂದೇನಾಗಿದೆ. ನಮ್ಮ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಕೈಪಟ್ಟಿಗೆ ಬೇರೆ ಸಂಘ ಸಂಸ್ಥೆಗಳು ಸೇರುವುದು ಮುಂತಾದ ಆಯೋಜನೆ ಆಗ್ತದೆ. ಸೊ ಇದು ಉಚಿತ ಆರೋಗ್ಯ ಶಿಬಿರ, ಕಣ್ಣಿನ ಶಿಬಿರ ಮಕ್ಕಳಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಸೊ ಯಾರ ಇಂಚೂರು ಪ್ರಾಮುಖ್ಯತೆ ಕೊಟ್ಟು ಒಂದು 2 ಪಾತ್ರ ಹೆಚ್ಚು ಬರ್ತದೆ. ಬಹುಶಃ ವಿಶ್ವ ಜನಸಂಖ್ಯಾ ದಿನಾಚರಣೆ ಉದಯ ನಮ್ಮ ಏಪ್ರಿಲ್ ವರ್ಷಗಳು ಜುಲೈ 11 ಆಚರಣೆ ಮತ್ತೊಂದಿಲ್ಲ. ಇದು ಆಚರಣೆ ಕೊಂಡದಾದ ದಾನಿಯಲ್ಲಿ ಆಚರಣೆ ಮಾಡಿಕೊಳ್ಳುವಂತಿದ್ದು ಬಹುಶಃ 1987 ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ ಆಗಿದೆ. ಆ 5 ಬಿಲಿಯನ್ ಆದ ಪದ ನಮ್ಮ ಸಂಯುಕ್ತ ದೇಶಗಳು ಕೂಡ ಯುನೈಟೆಡ್ ನೇಷನ್ಸ್ ಅಂತ. ಸೊ ಮಕ್ಕಳಲ್ಲಿ ಒಂದು ಚರ್ಚೆ ಮಾಡಬೇಕು. ಈ ಟೈಪ್ ಜನಸಂಖ್ಯೆ ಏನು ಹೋಗುದಿಲ್ಲ ಅಂತ ದಾದ ಕೂಡ ತುಂಬಾ ತೊಂದರೆಗಳಾಗುವುದು ಕಂಡಿದೆ. ಅಂಚ 1989 ಜುಲೈ 19ನೇ ತಾರೀಕಿಗೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಣೆ ಮಾಡಿಕೊಳ್ಳುವುದು ಪ್ರತ್ಯೇಕ ಆಚರಣೆ ಮಾಡುವ ಉದ್ದೇಶ ಅದಾಗಿದೆ. ಆಚರಣೆ ಮಾಡುವ ಉದ್ದೇಶ ಜನತೆಯಲ್ಲಿ ಜಾಗೃತಿ ಉಂಟು ಮಾಡಿಕೊಳ್ಳುವುದು. ಸೊ ಜನತೆಯಲ್ಲಿ ಜಾಗೃತಿ ಉಂಟು ಮಾಡಿಕೊಳ್ಳುವ ಆ ವಿಷಯಗಳು. ಸೊ ಇದೇ ರೀತಿ ಜನಸಂಖ್ಯೆ ಸ್ಫೋಟ ಆಗೋದಿದ್ದರಿಂದ ನನಗೆ ಗೊತ್ತು ಭಾರತದ ಜನಸಂಖ್ಯೆ ಹೆಚ್ಚಿಗೆ 1.1 ಬಿಲಿಯನ್ ಆಗ್ತದೆ ಕೈತಾರೆ. ಸೊ ಇದೇ ರೀತಿ ಇರುವುದರಿಂದ ಜನಕ್ಕೆ ದಾದಪುರ ತೊಂದರೆ ಆಗುವುದು. ಪ್ರಕೃತಿಯಿಂದ ನಮ್ಮ ಹೆಚ್ಚು ತೆಗೆದು ನಾವು ಹಿಂಸೆಗೆ ತುಂಬ ಹೋಗುವುದು ಕಂಡು ಜನಕ್ಕೆ ಜಾಗ್ರತೆ ಉಂಟು ಮಾಡಿಕೊಳ್ಳುವುದು. ಇದಕ್ಕೆ ಗೊತ್ತುಂಟು ಪ್ರಕೃತಿ ವಿಕೋಪಗಳು ಬಹುಶಃ ನಮ್ಮ ದುಂಬುಲ 40 ವರ್ಷ ದುಂಬು ನಮ್ಮ ಅಂಗಾಟ. ಸೊ ಅವಾಗ ಒಂದೇ ರೀತಿ ಬರ್ಸ ಬರೋದಿತ್ತು, ಒಂದೇ ರೀತಿ ಮಲ್ಲ ಬರೋದಿತ್ತು. ಆಗ ಪ್ರಕೃತಿ ವಿಕೋಪ ಲಾಭ ನಮ್ಮ ತೋರಿದ್ದಾರೆ ಬಹುಶಃ ಹಿರಿಯರಿಗೆ ಗೊತ್ತು. ಆಗ ಇಂಥ ದಾರಿ ಅಮಲಿಗೊಂಡು ಇನ್ನು ನಮ್ಮ ಪ್ರತಿ ವರ್ಷ ನವೆಂಬರ್ ಅಕ್ಟೋಬರ್ ತಿಂಗಳಿಗೆ ಮೈಸೂರು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಈ ಪ್ರಕೃತಿ ವಿಕೋಪದ ಬಗ್ಗೆ ಒಂದು 5 ದಿನದ ತರಬೇತಿ ಇರ್ತದೆ. ಅಲ್ಪ ನಮ್ಮ ತರಬೇತಿಗೆ ಡೆಫಿನೆಟ್ ಈ ಸ್ಪೆಷಲಿಸ್ಟ್ ಅಲ್ಲ ತಜ್ಞೆ ಬರ್ತದೆ. ಅಲ್ಪ ಕಾದು ಕೊಂಡಾಗ ಇತ್ತ ಆಪಿನ ಹಚ್ಚಿನ ಕೆಲವೊಂದು ಬೆಳವಣಿಗೆಯೊಟ್ಟಿಗೆ ಪ್ರಕೃತಿ ನಮ್ಮ ಹಾಳು ಮಾಡ್ಕೊಂಡು ಹಚ್ಚಿನವು. ಅವು ರೋಡ್ ಆದಕ್ಕೂ, ಸುರಂಗ ಆದಕ್ಕೂ, ಬೇರೆ ನಮ್ಮ ಕಟ್ಟಡ ಕೆಲಸ ಆದಕ್ಕೂ, ಅದನ್ನ ಕಡಲವರೆಗೆ ಬರ್ತಿಲ್ಲ ಅಂತೇಳಿ ಕೆಲವೊಂದು ಕಟ್ಟಡವಾದಕ್ಕೂ ಬೇರೆ ಬೇರೆ ಕಂಡಿದೆ. ಸೊ 5 ದಾದವೊಂದು ನಮ್ಮ ಭೂಮಿಗೆ ಪದರ ಉಪ್ಪುರಿಗೆ ಈ ಭೂಮಿಯ ಪದರವನ್ನು ಹೆಚ್ಚಿನ ಕಂಡ ಇತ್ತ ಪೂರ ಏರುಪೇರು ಆಗುವುದು ನಮ್ಮ ದುಂಬುಗೆ ದುಂಬುದ ಆಕಾರಟ್ಟಿಯನ್ನಾಗ ಒಂದು ಗ್ಲಾಸೇಷನ್ ಮಾಡ್ಕೊಳ್ಳೋದ್ರೆ ಹೆಚ್ಚು ಗುಡ್ಡ ಇಟ್ಕೊಂಡು ಅದೇ ರೀತಿ ರೋಡ್ ಎಲ್ಲ ಹೋಗಿರ್ತದೆ. ಇರ್ತದೆಲ್ಲ ನಮ್ಮ ಲೆವೆಲ್ ಒಂದೇ ರೋಡ್ ನೋಡೋದು ಕಾಣಕ್ಕೆ ಇಡೀ ಗುಡ್ಡೆಯಲ್ಲಿ ಕಟ್ಟುವಲ್ಲ. ಅಪನಗರಾದ ಈ ಕಿಟ್ಟದ ಬೇಡಿನ ಪದರವು ಕೂಡ ಏರುಪೇರ ಒಂದು ಅದಕ್ಕೋಸ್ಕರ ಇರ್ತೇನಾದ ಒಂದು ಲ್ಯಾಂಡ್ ಸ್ಲೈಡ್, ಭೂಕುಸಿತ,
ಇದು ನೋಡಿ ಮೈನಾಡಿಗೆ ನಮ್ಮ ಫ್ರೆಶ್ ಆಗಿ ಕೂಡುದಿಲ್ಲ. ಆ ಫೋಟೋ ಕ್ಲಿಯರ್ ರೀತಿಗೆ ಗೊತ್ತುಂಟು. ಸುಮಾರು ಏನಿದೆ ಸಿಮೆಂಟ್ದ 5 ಲೆಕ್ಕ ಪೂರ ಕಡೆಗಡೆ ಮಾಡ್ತದೆ ಅಂಡ ಪಿತ್ತದ ಪದರನೇ ಜಾರ್ದು ಬರ್ತದಿಂದಾಂಡ ಮಿತ್ತಡಗಳು ಏತೆ ಕಟ್ಟುಂಡಲ್ಲ ಪ್ರಯೋಜನ ಒಂದು ದಾಯಿ ನಮ್ಮ ದಾಯಿ ಮತ್ತೊಂದಿಲ್ಲ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗುವುದು. ಜನಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಅಟ್ಲೀಸ್ಟ್ ವಸತಿ ಆಗಬೇಕು, ಉದ್ಯೋಗ ಆಗಬೇಕು, ಕೋಟಿನ ಕಟ್ಟಿನ ಮಾರ್ಗದ ಸವಲತ್ತು ಆಗಬೇಕು. ಇದು ಕೂಡ ನಮ್ಮ ಗೋಡಾದ ಬರೋದ್ರಿಂದ ನಮ್ಮ ಪ್ರಕೃತಿಗೆ ಹಾಳುವಂಥದ್ದು ಕೂಡ ಆಗುದು. ಸೊ ಏಕ ನಮ್ಮ ಪ್ರಕೃತಿಗೆ ಹಾಳುವಂಥದ್ದು ಹೋಗಲ್ಲ, ಪ್ರಕೃತಿ ಐತ ರೀತಿಯೇ ನಮಗೆ ಉತ್ತರ ಬರುವುದಕ್ಕೂ. ಸೊ ನಮಗೆ ಈ ಜನಸಂಖ್ಯೆ ಸ್ಫೋಟದವರ ನಮ್ಮ ಜನಸಂಖ್ಯೆ ಒಂದು ನಿಯಂತ್ರಣ ಮಾಡ್ಕೊಳ್ಳು. ಸೊ ಈ ನಿಯಂತ್ರಣ ಮಾಡ್ಕೊಂಡು ನಾವು ಹೆಚ್ಚ ಮಾಡ್ಬೋದು. ಐತಿ ಪ್ರೀತಿ ಸದ್ಯದ ಸ್ಲೋಗನ್ ಕೊಡ್ತೇವೆ. ಈಗ ಸ್ಲೋಗನ್ ಕ್ಲಿಯರ್ ಆಗುತ್ತಾವೆ. ಜನಸಂಖ್ಯಾ ನಿಯಂತ್ರಣ ಘೋಷವಾಕ್ಯದ ಆರೋಗ್ಯಕರ ಸಮಯದಲ್ಲೇ ಗರ್ಭಧಾರಣೆ. ಆರೋಗ್ಯಕರ ಸಮಯದಲ್ಲೇ ಗರ್ಭಧಾರಣೆ ಪಟ್ಟ ಗಂಜಿನಾತಿಗೆ ಏರ್ಪ ಪಟ್ಟ ಸರಿಯಾದ ಪ್ರಾಯಗಳೇ ಗಂಜಿನಾವುದು. ಎಲ್ಲಿಯ ಪ್ರಾಯಗಳಾಯದಲ್ಲಿ ಪ್ರಾಯ ಕರಿಮೀರು ಮೊತ್ತ ರಾಯದಲ್ಲಿ ಅವೇ ಸಮಯದವರು ನಮಗೆ ಮಕ್ಕಳ ನಡುವಿನ ಆರೋಗ್ಯಕರ ಅಂತರ ಕಾಯ್ದುಕೊಳ್ಳುವುದರಿಂದ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಅಭಿವೃದ್ಧಿ ಮತ್ತು ಅನುಗತ್ಯ ಗರ್ಭಧಾರಣೆ. ಸೊ ಇತ್ತೆ ಬಹುಶಃ ಕೆಲವು 3 ಕಮ್ಯುನಿಟಿ ಸ್ವಲ್ಪ ಗೀತೆ. ಒಂದು ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಕಾರ್ಯಕ್ರಮ ಓಡಾಡ್ತಿನ ತಾತ್ಕಾಲಿಕ ವಿಧಾನ ಏಕೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಕುಟುಂಬ ನಿಯಂತ್ರಣ ಮಾಡ್ಕೊಡೋದ್ರಿಂದ 2 ಬಗೆಯ ಬರ್ಬೋದು. ಒಂದು ತಾತ್ಕಾಲಿಕ, ಇದನ್ನು ಶಾಶ್ವತ. ಸೊ ತಾತ್ಕಾಲಿಕ ವಿಧಾನ ಬಂದಾಗ ಟೆಂಪರರಿ ಆದ ಮುಂದೋದು ಬೊಚ್ಚಿದು ಬಂದಾಗ ಗರ್ಭಧಾರಣೆ ಆಗ್ತಿರೋ ಬೊಚ್ಚಿದು ಬಂದಾಗ ಇದನ್ನು ಮಕ್ಕಳ 2-3 ವರ್ಷ ಮಕ್ಕಳ ಇದನ್ನು ಒಂದು ಬಾಲ್ಯ 2-3 ವರ್ಷ ಅಂತರ ಉಟ್ಪಾಡು ಆ ಟೈಮಲ್ಲಿ ಗಟ್ಟನ್ನು ಹೆಚ್ಚಿನ ಕಮಾಡಿಟ್ಟು ಒಂಜಿ ಎಂದು ಯಾರು 2 ಜೋಕುಲಾಂಡು 3 ಜೋಕುಲಾಂಡು ನಾನು ಬೊಚ್ಚಿ ಜೋಕುಲು ಬಂದಾಗ ಸರ್ವರೇಟ್ ಮೆಥಡ್ಗೆ ಹೋಗಿ ನಾವು. ಸೊ ಅವು ಆಪರೇಷನ್ ಮುಖಾಂತರ ಅವು ಕೊಂಜೋಲೆಗೆ ಆಗಬೇಕು, ಆಂಜೋಲೆಗೆ ಆಗಬೇಕು, ಆಪರೇಷನ್ ಮುಖಾಂತರ ಪರ್ಮನೆಂಟ್ ಅಂತ ಕೊಚ್ಚಿ ಬಂದಿದೆ. ಸೊ ಒಂದು ಪೂರ ವಿಧಾನ ಏನು ಈ ಸಮಯಗಳು ಒಂದು ಒಂಜಿ ವಾರ ಇದನ್ನು ಒಂಜಿ ತಿಂಗಳು ಬಿಟ್ಟ ಲೆಕ್ಕ ಪ್ರಚಾರ ಇತ್ತ ಇಂಚಿನ ವೇದಿಕೆಯಲ್ಲಿ ತಿಕ್ಕಿನಾಗ ಐತ ಬಗ್ಗೆ ಕಂತಿನಾದಕ್ಕೂ ಜೊತೆಗೆ ನಮ್ಮ ಏನು ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕರ್ತರು, ಇತರೆ ಸಂಘ ಸಂಸ್ಥೆಗಳ ಸಹಕಾರ ತೆಗೆದು ಇಲ್ಲಿ ಹೋದು ಇದರ ಆಸ್ಪತ್ರೆಗಳಿಗೆ ಲೆಕ್ಕ ಬಗ್ಗೆ ಮಾಹಿತಿ ಕೊಡ್ತೀವಿ. ಬಹುಶಃ ನೋಡಿ ಕೋಟೆಗಾರದಲ್ಲಿ ಒಂದು ಪ್ಲೇಸ್ಗೆ ಹೋದಾಗ ಅದು ಏರಿಯಾದ ಉದಾಹರಣೆಗೆ ಬರೋದು ಪಂಚಪೋಲೆ ಕಾರ್ಯಕ್ರಮ ಕೋಟೆಗಾರದಲ್ಲಿ ಜಾಗೆಗೆ ಹೋದಾಗ ಅಲ್ಪ 3,000 ಜನಸಂಖ್ಯೆ 3,000 ಜನಸಂಖ್ಯೆ ಬಂದ 300 ಇಲ್ಲರಿಗೆ ಹೆಚ್ಚು ಕಡಿಮೆ ಖಾಲಿ 32 5 ವರ್ಷದ ಜೋಕುಲು ಮಾತ್ರ ಇದೆ. ಅಂಚನೆ ಅಂಗನವಾಡಿ ಟೀಚರ್ ಪಾತ್ರೆನಾಗ ಮಸ್ತಿ ರೂಪ ಇನ್ಫರ್ಟಿಲಿಟಿ ಜೋಕುಲು ಆರೋಗ್ಯ ಹೆಚ್ಚಿನ ಪ್ರಾಬ್ಲಮ್ ಒಂದು ನಂಗೆ ದಾಯಿ ಇಂಥ ಮೇಡಮ್ ಫಸ್ಟ್ ಬಂಡೆ ನಮ್ಮ ನಂಚಿನ ಆಹಾರ, ನಮ್ಮ ವ್ಯಾಯಾಮ ಇಚ್ಛೆಗಳು, ನಮ್ಮ ಬೇರೆ ಬೇರೆ ಚಟುವಟಿಕೆ ಅಭ್ಯಾಸ ಗೂರು ಮಿಟ್ಟು ಪೂರ ನಮಗೆ ಈ ತೊಂದರೆಯನ್ನು ಬರ್ತೀನಿ ಅಂಚಿನ. ಜೊತೆಗೆ ಕೆಲವೊಂದು ಕಡೆಗೆ ಹೋದಾಗ ಜೋಗುಲು ಅಂತರ ಇಚ್ಛೆ ಇದನ್ನ ಜೋಕ್ಲಿಗೆ ತೊಂದರೆ ಕೊಟ್ಟು ನಾವು ಇದನ್ನ ಜೋಕುಲು ಬರ್ಕೊಂಡು ಹೋಗಿ ನಾವು ಇದನ್ನ ಎಮೋಷನ್ ಹಾಕಿ ನಾವು ಇದು ಪೂರ ನಮ್ಮ ಅಂತರ ಇಚ್ಛೆ ಸರಿಯಾದ ಸಮಯ ಅಂತರ ಇಚ್ಛೆಯಿಂದ ನಮಗೆ ಒಂದಿಲ್ಲ. ಸೊ ಈ ಕಾರ್ಯಕ್ರಮ ಇದರ ಈ ವೇದಿಕೆ ಇಂಚಿನ ವಿಷಯವನ್ನು ಚರ್ಚೆ ಮಲ್ಕೊಂಡಿದ್ದವರ ಇಂಚಿನ ಜನಕ್ಕೆ ಜಾಗೃತಿ ಮಲ್ಕೊಂಡಿದ್ದವರ ಈ ನಮ್ಮ ನಿಯಂತ್ರಣ ಮಲ್ಕೊಳ್ಳಿ ಜನಕ್ಕೆ ಒಂದು ತಿಳುವಳಿಕೆ ಬರ್ಕೊಳ್ಳಿ ಮಲ್ಕೊಳ್ಳೋ ಉದ್ದೇಶ ಈ ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮ ಸುಮಾರು ಜನ ಪಾತ್ರಗಳಿವೆ. ಅಂಚೆ ಈ ಕಾರ್ಯಕ್ರಮ ಆಯೋಜನೆ ಮಂತ್ರಿನ ಪೂರ ಆಯೋಜಕರಿಗೆ ಸ್ವಲ್ಪ ಸಂದವನ್ನು ಎಲ್ಲರ ಪಾತ್ರಕ್ಕೆ ಚುಟ್ಟಿದ್ದ ಧನ್ಯವಾದ. ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಒಳ್ಳೆಯ ರೀತಿಯಲ್ಲಿ ಸದಸ್ಯರಿಗೆ ಪ್ರೇರಣೆಯನ್ನು ನೀಡಿರುತ್ತಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಆಶೀಶ್ ಸಾಲಿಯಾ, ಡಾಕ್ಟರ್ ಅಗರ್ವಾಲ್ ಕಾರ್ಪೊರೇಟ್ ರಿಲೇಷನ್ ಆಫೀಸರ್ಸ್ ಇವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತುಗಳನ್ನು ಹೇಳಬೇಕಾ ಕೇಳ್ಕೊಳ್ತೀವಿ. ನಮಸ್ಕಾರ. ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದಲ್ಲಿ ಜ್ಞಾನ ವಿಕಾಸ ಮಕ್ಕಳ ಮಹಿಳಾ ಕಾರ್ಯಕ್ರಮ ಇವರಿಗೆ ಭಾಗವಹಿಸಿರುವಂತಹ ಎಲ್ಲ ಸಂಸ್ಥೆಗಳಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇದರಲ್ಲಿ ಖಂಡಿತ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಾವು
ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಸೊ ಇದು ಕಣ್ಣಿನ ತಪಾಸಣೆ ಹೇಳಿದ್ದೇವೆ. ಸೊ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಮಂಗಳೂರಿಗೆ ಹೊಸತಾಗಿರ್ತೇವೆ. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಇನ್ನೂರ 50 ಆಸ್ಪತ್ರೆಗಳಿವೆ. ಹೊರ ದೇಶದಲ್ಲಿ ನಮ್ಮ ಒಂದು ಆಸ್ಪತ್ರೆಗಳಿವೆ. ಮಂಗಳೂರಿನಲ್ಲಿ ನಮ್ಮ ಕೊಂಪೆಯಲ್ಲಿ ನಮ್ಮ ಆಸ್ಪತ್ರೆ ಇದೆ. ಸೊ ಇಲ್ಲಿ ಕಣ್ಣಿನ ತಪಾಸಣೆಯನ್ನು ನಾವು ಮಾಡ್ತೇವೆ. ಕಣ್ಣಿನ ದೃಷ್ಟಿ ಪರೀಕ್ಷೆಯನ್ನು ನಾವು ಇವತ್ತು ಮಾಡಿದ್ದೇವೆ. ಸೊ ನಮಗೆ ದೃಷ್ಟಿಯಲ್ಲಿ ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಅಂತ ಇರ್ತದೆ. ಸೊ ದೂರದೃಷ್ಟಿ ಸಾಮಾನ್ಯವಾಗಿ ಕೆಲವರಲ್ಲಿ ಕಂಡು ಬಂದರೆ ಸಮೀಪ ದೃಷ್ಟಿ 40 ನಂತರ ಪ್ರತಿಯೊಬ್ಬರಿಗೂ ಸಮೀಪ ದೃಷ್ಟಿಯ ಸಮಸ್ಯೆ ಬರ್ತದೆ. ಸೊ ಅಂತ ದೃಷ್ಟಿ ಪರೀಕ್ಷೆಯನ್ನು ಇಲ್ಲಿ ನಾವು ಮಾಡ್ತೇವೆ. ಸೊ ಕಣ್ಣಿನಲ್ಲಿ ಕೇವಲ ದೃಷ್ಟಿ ಸಮಸ್ಯೆ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ವಿದ್ಯುತ್ ಇರ್ತೇವೆ. ಹಾಗೆ ಕಣ್ಣುಗಳ ಅದರಲ್ಲಿ ರಿಪೇರ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ದೇಹದಲ್ಲಿ ನಮಗೆ ವಿದ್ಯುತ್ ಇರ್ತದೆ. ಕಣ್ಣಿನ ಪ್ಲೇಜರ್ ಅಂತ ಇರ್ತದೆ. ಸೊ ಇದಕ್ಕೆ ನಾವು ಗ್ಲೋಕೋಮಾ ಅಂತ ಹೇಳ್ತೇವೆ. ಅಥವಾ ಕಣ್ಣಿನ ನರದಲ್ಲಿ ಸಮಸ್ಯೆ ಇರ್ತದೆ. ಶುಗರ್ ಪೇಷಂಟ್ಸ್ಗೆಲ್ಲ ಜಾಸ್ತಿ ಇರ್ತದೆ, ನರದಲ್ಲಿ ಸಮಸ್ಯೆ ಇರ್ತದೆ. ಸೊ ಇದಕ್ಕೆ ನಾವು ರೆಟಿನೋಪತಿ ಅಂತ ಹೇಳ್ತೇವೆ, ಡಯಾಬಿಟಿಕ್ ರೆಟಿನೋಪತಿ ಅಂತ. ಸೊ ಇದರಲ್ಲಿ ಗ್ಲೋಕೋಮಾದಲ್ಲಿ ಕಣ್ಣಿನ ವಿಸ್ತಾರ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ರೆಟಿನೋಪತಿಯಲ್ಲಿ ಏನಾಗ್ತದೆ, ಕಣ್ಣಿನಲ್ಲಿ ರಕ್ತಗಟ್ಟುವಂಥದ್ದು. ಸೊ ಇಂಥ ಸಮಸ್ಯೆಗಳಿರ್ತದೆ. ದೃಷ್ಟಿಯನ್ನು ಕಳೆದುಕೊಳ್ಳುವಂತಹ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಇದನ್ನ ಈ ಕ್ರಿಯೆಗಳಲ್ಲ. ಸೊ ಇದನ್ನ ಜಾಸ್ತಿ ಆಗೋದಾಗಿ ತಡೆಗಟ್ಟಬಹುದು. ಸೊ ಇಂಥ ಕ್ಯಾಂಪೇನಲ್ಲಿ ಅಂತೇನಾದ್ರೂ ಬೇಕಾಗಿ ಜಾಸ್ತಿ ಆಗೋದಾಗಿ ಅದನ್ನು ತಡೆಗಟ್ಟಬಹುದು. ಇದರ ದೃಷ್ಟಿಯನ್ನು ಉಳಿಸ್ಕೊಳ್ಬಹುದು. ಅಲ್ಲಿ ಕ್ಯಾಂಪಲ್ಲಿ ಅಟೆಂಡ್ ಆಗಿದರೆ ಅಟೆಂಡ್ ಆಗಲು ನಮ್ಮ ಹಾಸ್ಪಿಟಲ್ಗೆ ಬಂದು ಕೂಡ ಟೆಸ್ಟ್ಗಳೆಲ್ಲ ಫ್ರೀ ಆಗಿರ್ತದೆ. ಅಥವಾ ಅವರ ಈ ಕ್ಯಾಂಪ್ ಅಟೆಂಡ್ ಆಗೋದಕ್ಕೆ ನಾವು ಕೂಪನ್ಗಳನ್ನು ಕೂಡ ಕೊಡ್ತೇವೆ. ಅವರ ಫ್ಯಾಮಿಲಿ ಕೂಪನಲ್ಲಿ 4 ಜನ ಬರ್ಬೋದು, ಫ್ಯಾಮಿಲಿ ಕೂಡ ಕರ್ಕೊಂಡು ಬರ್ಬೋದು. ಟೆಸ್ಟ್ಗಳು ಫ್ರೀ ಆಗಿರ್ತದೆ. ಸೊ ಇದರ ಉಪಯೋಗವನ್ನು ಹೇಳಿ ಇದಕ್ಕೆ ಕೇಳಿಕೊಳ್ಳುತ್ತಾರೆ. ಧನ್ಯವಾದ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಉಪಯೋಗಗಳನ್ನು ತಿಳಿಸಿದಂತ ಆಶೀಶ್ ಸರ್ ಕಾರ್ಪೊರೇಟ್ ರಿಲೇಟೆಡ್ ಆಫೀಸರ್ ಶ್ರೀ ಎ ಉಮೇಶ್ ಕಟ್ಟಿ ಸರ್ ಅವರಿದ್ದಾರೆ. ಅವರು ನಮ್ಮ ಎಲ್ಲ ಸದಸ್ಯರಿಗೆ ಇವತ್ತು ನಿಜ ಕನ್ನಡಕವನ್ನ ತಗೊಳ್ಳಿಕ್ಕಿದ್ದಾರೆ ನಮ್ಮೆಲ್ಲ ಸದಸ್ಯರು. ಆದ್ರೆ ಇವತ್ತು ನಮಗೆ ಉಚಿತವಾಗಿ ಸುಮಾರು 100 ಕನ್ನಡಕದಷ್ಟು ಇವತ್ತು ನಮಗೆ ವಿತರಣೆ ಮಾಡಲಿಕ್ಕಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಶ್ರೀ ಡಾಕ್ಟರ್ ಶ್ರೀ ಎ ಉಮೇಶ್ ಕಟ್ಟಿ ಸರ್ ಅವರು ನಮ್ಮ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತೇನೆ. ಈ ವೀರೇಂದ್ರ ಹೆಗ್ಡೆ ಅವರ ಒಂದು ಆಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಈ ಒಂದು ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕ ಡಾಕ್ಟರ್ ಸವಿತಾ ಅವರ ಮುಂದಾಳತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಇಲಾಖೆ ಹಾಗೂ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಹಾಗೂ ಇಲ್ಲಿನ ಎಲ್ಲ ಬಂಧುಗಳು, ನಮ್ಮ ಕಾಳಿಕಾಂಬ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲರೂ ಒಂದು ಸಂಘಟಿತರಾಗಿ ಈ ಒಂದು ಒಳ್ಳೆಯ ಕೆಲಸಕ್ಕೆ ಈಗಿನ ನಾವೆಲ್ಲ ಸೇರಿದ್ದೇವೆ. ಈ ನಿಟ್ಟಿನಲ್ಲಿ ಒಂದು 28 ವರ್ಷ ಇತಿಹಾಸವುಳ್ಳ ನಮ್ಮ ಮಂಗಳೂರು ಡೌನ್ಟೌನ್ ಕ್ಲಬ್ ನಮ್ಮ ಇಂಟರ್ನ್ಯಾಷನಲ್ ಒಂದು ಅಧ್ಯಕ್ಷರು ಓಲಾ ಇಂಕಾ ಬಾಪಯ್ಯವರು ಅಂತ ಹೇಳುವವರು ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಸತೀಶ್ ಗೌಡ ಅವರ ಆಶಯದಂತೆ ಕ್ರಿಯೇಟ್ ಲಾಸ್ಟ್ ಇಂಪ್ಯಾಕ್ಟ್ ಅಂದರೆ ಒಂದು ಜಗತ್ತಿನಲ್ಲಿ ಶಾಶ್ವತ ಒಂದು ಗುರುತನ್ನು ಒಂದು ಹುಟ್ಟಾಕಬೇಕಂತ ಹೇಳುವ ನಿಟ್ಟಿನಲ್ಲಿ ಅದು ಇವತ್ತಿನ ಆರೋಗ್ಯ ತಪಾಸಣೆ ಇರಲಿ ಹಾಗೂ ವಿಶ್ವ ದಿನಾಚರಣೆ ಏನು ಆಶಯ ಇದೆ ಅದನ್ನೆಲ್ಲ ಈಡೇರಿಸುವ ಒಂದು ಸಂದರ್ಭದಲ್ಲಿ ನಾವು ಒಳ್ಳೆಯ ಕೆಲಸಕ್ಕೆ ಯಾವತ್ತೂ ಇರ್ತೇವೆ ಅಂತ ಹೇಳುವುದಕ್ಕೆ ಹೇಳುತ್ತಾ ಹಾಗೂ ಈಗಾಗಲೇ ರೋಟರಿ ಇಂಟರ್ನ್ಯಾಷನಲ್ ನಮ್ಮ ವಿಶ್ವದಲ್ಲೇ ಪೋಲಿಯೋವನ್ನು ಇರಾಡಿಕೇಟ್ ಮಾಡಲಿಕ್ಕೆ ಮುಂಚೂಣಿಯಲ್ಲಿತ್ತು. ಈಗ ಅಫ್ಘಾನಿಸ್ತಾನ ಮತ್ತೆ ಪಾಕಿಸ್ತಾನ ಬಿಟ್ಟರೆ ಭಾರತದಲ್ಲಿ ಯಾವುದೇ ಒಂದು ಪ್ರಕರಣಗಳು ದಾಖಲಾಗಿಲ್ಲ ಅಂತ ಹೇಳುವ ಒಂದು ಮಾಹಿತಿಯನ್ನು ತಗೊಳ್ತಾ ಇದಕ್ಕೆ ಎಲ್ಲ ಸಾರ್ವಜನಿಕರು ತಮ್ಮ ಸ್ವಯಂ ಇಚ್ಛೆಯಿಂದ ಇದನ್ನೆಲ್ಲ ಭಾಗವಹಿಸಿ ಒಂದು ಹೃದಯಪೂರ್ವಕವಾಗಿ ಕೆಲವೊಂದು ಸಹಕಾರ ನೀಡಿದ್ರಿಂದ ನಾವೆಲ್ಲ ಸಾಧಿಸ್ತೇವೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಮುಂದಾಳತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಒಗ್ಗೂಡಿಕೆಯೊಂದಿಗೆ ಜನರಿಗೆ ಬೇಕಾಗುವುದನ್ನು ಅವರ ಮನೆಗಾರರಿಗೆ ತಲುಪುವಂತ ಈ ಒಂದು ಕಾರ್ಯದಲ್ಲಿ ನಮ್ಮ ರೋಟರಿ ಕ್ಲಬ್ ಡೌನ್ಟೌನ್ ಯಾವತ್ತೂ ಮುಂದಿರುತ್ತದೆ. ಯಾಕೆಂದ್ರೆ ನಮ್ಮ ಮೇಡಮ್ ಸವಿತಾ ಅವರು ಸಹ ನಮ್ಮ ರೋಟರಿ ಮೆಂಬರ್ ಆಗಿರುವಾಗ ಯಾವುದೇ ಒಂದು ಕೆಲಸ ನಾವು ಹಿಂದೆ
ಎಚ್ಎಎಲ್ ಆಸ್ಪತ್ರೆ ವೈದ್ಯಾಧಿಕಾರಿ ಆಗಿರುವವರು ವರ್ಷ ಇಡೀ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದು ಇಂಥ ಎಲ್ಲ ಒಳ್ಳೆಯ ಕೆಲಸಗಳು, ಅದಕ್ಕೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಎಲ್ಲ ಪ್ರಮುಖರು ಇಂಥ ಒಳ್ಳೆಯ ಕೆಲಸಗಳು ಅಂದ್ರೆ ನಿಮ್ಮ ಸ್ವಸಹಾಯಗಳಂತೂ ನಿಮ್ಮ ಒಂದು ಮುಂಚೂಣಿಯಲ್ಲಿರುವಂಥದ್ದು. ಹಾಗೆ ವಿವಿಧ ಜನರಿಗೆ ಬೇಕಾಗುವಂಥದ್ದನ್ನೆಲ್ಲ ನೀವು ಯೋಚಿಸ್ತೀರಾ. ಇದಕ್ಕೆ ನಿಮಗೂ ನಾವು ಮುಂದಕ್ಕೆ ನಿಮ್ಮ ಜೊತೆ ನಾವು ಕಾರ್ಯಯೋಜನೆ ಹಾಕಿಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ. ಹಾಗೂ ಜನಪ್ರತಿನಿಧಿಗಳು ನೀವೆಲ್ಲರೂ ಒಳ್ಳೆ ನಮ್ಮ ರವಿಶಂಕರ್ ಇರಲಿ, ದಿವ್ಯಾ ಶೆಟ್ಟಿ ಇರಲಿ, ಇವರೆಲ್ಲರೂ ನಾವು ಕಂಡವರು ಈ ರೀತಿಯಲ್ಲಿ ಜನರಿಗೆ ಬೇಕಾಗುವುದನ್ನು ಒಳ್ಳೆಯದು ಮಾಡ್ತಾರೆ. ನಿಮ್ಮ ಸಹಕಾರ ಇರಲಿ. ಈ ಒಂದು ಶಿಬಿರದ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳುತ್ತಾ ನಮಗೆ ಅವಕಾಶ ಕೊಟ್ಟದಕ್ಕೆ ವಂದಿಸ್ತೇವೆ. ಧನ್ಯವಾದಗಳು. ಜನರಿಗೆ ಬೇಕಾಗುವ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವ ಅನ್ನುವ ಮಾತುಗಳನ್ನು ಅದೇ ರೀತಿಯಾಗಿ ಡಾಕ್ಟರ್ ಮಾಧವಿ ಜಿಎಸ್ ಕ್ಲಿನಿಕ್ ಕೋಟೆಕಾರ್ ಇವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊಂಡು. ನಮಸ್ಕಾರ. ಶ್ರೀ ಮಂಜುನಾಥೇಶ್ವರ ಸ್ವಾಮಿ ವಂದಿಸುತ್ತಾ ಸ್ಥಳೀಯ ದೇವಸ್ಥಾನದ ಕಾರ್ಯಕ್ರಮಗಳನ್ನು ನಮಸ್ಕರಿಸುತ್ತಾ ವೇದಿಕೆಯ ಬರೆಯುವ ಗಣ್ಯರನ್ನು ನಮಸ್ಕರಿಸುತ್ತಾ ಸಭೆಯಲ್ಲಿರುವ ಎಲ್ಲ ನಾಯಕರನ್ನು ವಂದಿಸುತ್ತಾ ಎರಡನೇ ಮಾತು ಹೇಳಬಯಸುತ್ತೇನೆ. ಈಗಾಗಲೇ ಸವಿತಾ ಮೇಡಮ್ ಅವರು, ಸುಜಯ್ ಕುಮಾರ್ ಅವರು ಸುಮಾರು ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ. ಅಂದ್ರೆ ನನಗೆ ಪೇಷಂಟ್ ಆಗಿ ಒಂದು 2-3 ಜನ ತಾಯಿಯಂದಿರು ಬಂದಿದ್ರು. ಅವರು ಶಾಲೆಯಲ್ಲಿ ನಮ್ಮ 8ನೇ 9ನೇ ಕ್ಲಾಸ್ನ ಹುಡುಗಿಯರಿಗೆ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಇದೇ ಶಾಲೆಗೆ ಆದೇಶ ಮುಗುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂತ ಮಾಡಬಹುದು ಮೇಡಮ್ ಅಂತ ಹೇಳಿದ್ರು. ಅವರಿಗೆ ಅದರ ವಿಷಯ ಸರಿಯಾಗಿ ಗೊತ್ತಿಲ್ಲ. ಈಗ HPV ಇಂಜೆಕ್ಷನ್ ಅಂತ ಹೇಳುವಂಥದ್ದು ಅದು ಬರೆದು ಕೆಲವು ಸಮಯ ಆಯಿತು. ಅದು ಮೊದಲು ಖಾಸಗಿಯಾಗಿ ಅದನ್ನು ಕೊಡ್ತಾ ಇದ್ರು. ಅದು ತುಂಬಾ ಬೆಲೆಬಾರದಂಥದ್ದು. 3,000ದ ಮೇಲೆ ಅದರ ಇದಿದೆ, ಬೆಲೆ ಇದೆ. ಆದರೆ ನಮ್ಮ ಸರ್ಕಾರದ ಉದ್ದೇಶದಿಂದ ಅಂದರೆ ನಾಡಿನ ಮಹಿಳೆಯರಿಗೆ ವಿಧೇಯರಿಗೆ ಸವಾಲು ಆಗಬೇಕೆಂದರೆ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ನಮ್ಮ ಕೋಟೆಕಾಲದಲ್ಲಿ ಯಾವುದೇ ಪ್ರಾಥಮಿಕ ಆರೋಗ್ಯ ಸೇವೆ ಕೂಡ ನೀಡಿರುತ್ತಾರೆ. ಅದು 14-15 ವಯಸ್ಸಿನ ಹುಡುಗಿಯರಿಗೆ ಕೊಡುವಂಥದ್ದು, ಬರೀ ಹುಡುಗಿಯರಿಗೆ ಮಾತ್ರ. ಅದನ್ನು ಕೊಟ್ಟರೆ ಗರ್ಭಕೋಶದ ಕಂಠ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ನ ಆರೋಗ್ಯವನ್ನು ತಡೆಯಲಿದೆ. ನಾವು ರೀತಿಯಲ್ಲಿ ಸಣ್ಣ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿರ್ತೇವೆ. ಕೆಲವು ರೋಗಗಳು ಗರ್ಭಾವಧಿ ಅದರಿಂದಾಗಿ ಅವರು ಹೇಳಿದಾಗೆ ಪೋಲಿಯೋದ ಸಂಪೂರ್ಣ ನಿರ್ನಾಮ ಆಗಿದೆ, ಕುಷ್ಠರೋಗದ ನಿರ್ನಾಮ ಆಗಿದೆ. ಅದೇ ರೀತಿ ಅಂದ್ರೆ ಈ ಇಂಜೆಕ್ಷನ್ ಕೊಟ್ಟದ್ರಿಂದಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಈ ರೋಗಗಳಿಂದ ಕಾಪಾಡಬೇಕು. 14-15 ವರ್ಷದ ಒಳಗಡೆ ಪ್ರತಿರೋಧಿಸಿಕೊಳ್ತಾರೆ. ಹೆಚ್ಚಾಗಿ ಅಂದ್ರೆ ಮದುವೆಯಾಗಿ ಗೃಹಸ್ಥಾಶ್ರಮ ಸಂಸಾರಿಕ ಜೀವನ ಶುರು ಮಾಡುವ ಮೊದಲು ಇದನ್ನು ಕೊಟ್ಟರೆ ಅತ್ಯಂತ ಉತ್ತಮ ಅಂತ ಹೇಳ್ತಾರೆ. ಸೊ ಅದನ್ನ ಯಾವ ತಾಯಿಗೂ ಯಾವುದೇ ಸಂಶಯ ಇಲ್ಲದೆ ಈ ಇಂಜೆಕ್ಷನ್ ತಗೊಳ್ಬೇಕು ಅಂತ ನಿಮ್ಮ ನನ್ನ ಮಕ್ಕಳಿಗೆ ಹೇಳಿ ತುಂಬಾ ಉಪಯೋಗ ಆಗುವಂಥದ್ದು. ಇದಕ್ಕೆ ಹೆದರುವುದು ಬೇಡ, ನಮಗೆ ಧೈರ್ಯ. ಮತ್ತೆ ಇಷ್ಟು ಚಂದ ರೀತಿಯಲ್ಲಿ ನಿರ್ದಿಷ್ಟರ ದೇವಸ್ಥಾನದಲ್ಲಿ ಅಷ್ಟು ಚಂದ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀರಿ. ಸುಮಾರು ಸಂಘ ಸಂಸ್ಥೆಗಳು ಸೇರಿಕೊಂಡು ಉತ್ತಮ ಕಾರ್ಯ, ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಚುಚ್ಚುಮದ್ದಿನ ಬಗ್ಗೆ ವಿಶೇಷವಾದ ಸಲಹೆಯನ್ನು ನೀಡಿದ್ದಾರೆ. ಅವರಿಗೆ ಅವಕಾಶ ಕೇಳಿದ್ದಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿದೆ. ಸಣ್ಣ ಮಟ್ಟಿಗೆ, ದೊಡ್ಡ ಮಟ್ಟಿಗೆ ಏನು ಅಷ್ಟು ಆಸಕ್ತ ವ್ಯವಸ್ಥೆ ಆಗಿದೆ. ಆ ರೀತಿಯಲ್ಲಿ ಯೋಚನೆ ಕಾರ್ಯಕ್ರಮಕ್ಕೆ ನನ್ನ ಮಕ್ಕಳಿಗಾಗಿ ಅಂತದಕ್ಕೆ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮ ಸಫಲವಾಗಿ ಈ ಕಾರ್ಯಕ್ರಮ ತಂಡವನ್ನು ನಡೀಲಿಂತ ದೇವರಲ್ಲಿ ಪ್ರಾರ್ಥಿಸಿ ಎರಡು ಮಾತ್ರ ನೋಡಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುಂದರ ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತ ಡಾಕ್ಟರ್ ಸವಿತಾ ಮೇಡಮ್, ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರು. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುಂದರಾಚಾರ್ಯ ಸರ್ ಅವರು ಕೂಡ ಈ ಒಂದು ವೇದಿಕೆಯಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಮೋಹನ್ ಸರ್ ಅವರು ಮೊಮೆಂಟ್ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪ್ರಭಾವತಿ ಶೆಟ್ಟಿ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಅವರಿಗೆ ಮೂಮೆಂಟ್ ಅನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ರೋಟರಿ ಕ್ಲಬ್ ಮಂಗಳೂರು ಡೌನ್ ಟೌನ್ ಅಧ್ಯಕ್ಷರು ಶ್ರೀ ಎ ಉಮೇಶ್ ಕಟ್ಟಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಮುನ್ನಟ್ಟವನ್ನು ನೀಡಿ ಮೋಹಿನಿ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ಕಾರ್ಯದರ್ಶಿ ಪವಿತ್ರ ಕುಮಾರ್ ಗುರುಕುಲ್ ಸರ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಶ್ರಾವಣ್ ಅವರು ಮೊಮೆಂಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಆಶಿಕ್ ಕಾರ್ಪೊರೇಟ್ ರಿಲೇಟೆಡ್ ಆಫೀಸರ್ ಅವರು ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ರಾಜೇಶ್ ಅವರು ಪುಷ್ಪ ಮೊಮೆಂಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ರಾಜೇಶ್ವರಿ ಅವರು ಮೊಮೆಂಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀನಿವಾಸ್ ಶೆಟ್ಟಿ ಕೋಟೆಗಾರ ಒಕ್ಕೂಟದ ಅಧ್ಯಕ್ಷರು ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಮಾಲವಿ ಜಿಎಸ್ ಕ್ಲಿನಿಕ್ ಕೋಟೆಗಾರ ಇವರಿಗೆ ಮೊಮೆಂಟವನ್ನು ದಯಾನಂದ್ ಶೆಟ್ಟಿ ಸರ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಿಲ್ಲಾ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಜ್ಯೋತಿ ಮೇಡಮ್ ಇವರಿದ್ದಾರೆ. ಇವರಿಗೆ ಮೊಮೆಂಟವನ್ನು ಪ್ರಶಂಸರು ಇವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಪ್ರವೀಣ್ ಬಗಂಬಿಗ ಸರ್ ಕೋಟೆಗಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಇವರು ನಮ್ಮ ವೇದಿಕೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಮಾಡಿಸಿಕೊಂಡಿದ್ದಾರೆ. ಇವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಬಯಸುತ್ತಾ ಇವರಿಗೆ ಸತೀಶ್ ದೀಪಮ್ ಅವರು ಮೊಮೆಂಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳಿದ್ದೇನೆ. ಶ್ರೀ ರವಿಶಂಕರ್ ಸೋಮೇಶ್ವರ್ ಪಂಚಾಯತ್ ಉಪಾಧ್ಯಕ್ಷರು ಇವರಿಗೆ ಮೊಮೆಂಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳಿದ್ದೇನೆ. ಶ್ರೀನಿವಾಸ್ ಶೆಟ್ಟಿ ಸರ್ ಅವರು. ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಕೋಟೆಗಾರ ಪಂಚಾಯತ್ ಅಧ್ಯಕ್ಷರು ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವರಿಗೆ ಮೊಮೆಂಟವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ವಲಯದ ಮೇಲ್ವಿಚಾರಕರು ಶ್ರೀ ಮೋಹನ್ ಕುಮಾರ್ ಸರ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ವಿಭಾಗದ ಸೇವಾ ಪ್ರತಿನಿಧಿಗಳು, ನಮ್ಮ ಒಕ್ಕೂಟದ ಅಧ್ಯಕ್ಷರು, ನಮ್ಮ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು, ಒಕ್ಕೂಟ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರು, ಅದೇ ರೀತಿಯಾಗಿ ಸೈಂಟ್ ಆಂಗ್ಲಿಸ್ ಕಾಲೇಜಿನ ಭೂಮಿಕಾ ಹಾಗೂ ಎಲ್ಲ ಟೀಮಿನ ಸದಸ್ಯರು ಸ್ವಯಂ ಸೇವಕರಾಗಿ ಆಗಮಿಸಿದ್ದಾರೆ. ಹಾಗೂ ಎಲ್ಲ ಜಿಲ್ಲಾ ಕ್ಷೇತ್ರದ ಆರೋಗ್ಯ ಶಿಕ್ಷಣಾಧಿಕಾರಿಯವರ ಆಸ್ಪತ್ರೆಯವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಟೀಮಿನವರು ಕೂಡ ಇದ್ದಾರೆ. ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ಗೌರವಾರ್ಪಣೆಯ ಡಾಕ್ಟರ್ ಸುಜಯ್ ಕುಮಾರ್ ಸರ್ ಅವರಿಗೆ ಒಂದು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಶ್ರೀ ಸತೀಶ್ ದೀಪಮ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ರೋಟರಿ ಕ್ಲಬ್ ಮಂಗಳೂರು ಡೌನ್ ಟೌನ್ ಅಧ್ಯಕ್ಷರು ಶ್ರೀ ಎ ಉಮೇಶ್ ಕಟ್ಟಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮೋಹನ್ ಸರ್ ಅವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವಂತಹ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಡಾಕ್ಟರ್ ಸವಿತಾ ಮೇಡಮ್ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ದಿವ್ಯ ಮೇಡಮ್ ಅವರು ಗೌರವಾರ್ಪಣೆಯನ್ನು ಮಾಡಿ
ಗೌರವಾರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತ ನೆರವೇರಿಸಿಕೊಟ್ಟಂತ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ಈಗ ಮುಂದಿನ ಹಂತವಾಗಿ ನಮ್ಗೆ ಎಲ್ಲ ಒಂದು ಹಾಸ್ಪಿಟಲ್ ವರ್ಗದವರು ನಮ್ಗೆ ಎಲ್ಲ ಸದಸ್ಯರಿಗೂ ಕೂಡ ವಿವಿಧ ರೀತಿಯ ಸೌಲಭ್ಯಗಳನ್ನು ಮತ್ತೆ ವಿವಿಧ ರೀತಿಯ ಇಲ್ಲಿ ಟ್ರೀಟ್ಮೆಂಟ್ಗಳನ್ನ ಅಥವಾ ಪರೀಕ್ಷೆಗಳನ್ನ ಮಾಡಲಿಕ್ಕಿದ್ದಾರೆ. ರಕ್ತ ಪರೀಕ್ಷೆ, ಶುಗರ್ ಮತ್ತೆ ಬಿಪಿ ಟೆಸ್ಟ್ ಈ ರೀತಿಯ ಪರೀಕ್ಷೆಗಳನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ಸದಸ್ಯರು ತುಂಬಾ ಶಾಂತ ರೀತಿಯಿಂದ ಸಹಕರಿಸಿ ಈ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಬೇಕು.